ನಮಸ್ಕಾರ. ನಮಸ್ಕಾರ ಸರ್. ಇವರು ಕಿನ್ನಿಗೋಳಿ ಹತ್ರ. ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಇದ್ರಲ್ಲ. ಹೌದು, ಗೌರ್ಮೆಂಟ್ ಬಿ ಎಸ್ ಎನ್ ಅಲ್ಲಿ ಜಾಬಲ್ಲಿದ್ದರು. ರಿಟೈರ್ಡ್ ಆದಮೇಲೆ ಅವರೊಂದು ಹಾಬಿಯನ್ನು ಈ ಥರ ಅಂದರೆ ಯಾರು ಬೇಡ ದೋಸೆ ಅಂತಲ್ಲ, ಗೆರಟೆ. ನಮ್ಮಲ್ಲಿ ತೆಂಗಿನಕಾಯಿ ಎಲ್ಲ ಫೇಮಸ್ ಇದರಲ್ಲಿ, ಕರಾವಳಿ ಭಾಗದಲ್ಲಿ. ಅದರ ತೆಂಗಿನಕಾಯಿ ಚಿಪ್ಪಿನಿಂದ ಏನೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ಅವ್ರ ಮನೆಗೆ ಹೋದಾಗ ನೋಡಿದ್ದೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಕರೆದು, ಇದು ಸುಮಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಬಲ್ಲದು ಈ ಥರ. ಮತ್ತು ನಾವು ಏನೇನು ಮೊಮೆಂಟ್ ಅಂತ ಹೇಳ್ತಾರೆ, ಈ ಭಾಗದಲ್ಲಿ ಏನು ಸಿಗುತ್ತೆ ವಸ್ತು ಅದರಿಂದ ಬಳಸ್ಕೊಂಡು ಈ ಥರದ್ದೆಲ್ಲ ಬೇರೆ ಬೇರೆ ಆಕೃತಿಗಳನ್ನು ಮಾಡ್ತಾಯಿದ್ದಾರೆ. ನಿಮಗೆ ಹೇಗೆ? ನನಗೆ ಅಂತ ಹೇಳಿದರೆ ಕೊರೋನಾ ಟೈಮಲ್ಲಿ ಏನು ಕೆಲಸ ಇಲ್ಲ ಅಲ್ಲ, ಆಗ ಒಂದು ಹೀಗೆ ಐಡಿಯಾ ಉಳಿಯಿತು ಏನು ಮಾಡೋದು ಅಂತೇಳಿ. ಹಾಗೆ ನಾನು ಈ ಒಂದು ಆರ್ಟಿಗೆ ಕೈ ಹಾಕಿದೆ. ಎಲ್ಲಿಯಾದರೂ ನೋಡಿ ಇದು ಮಾಡ್ತೀರಲ್ಲ ನಿಮ್ಮಷ್ಟೇ? ಅಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದೆ. ಹೌದು. ಅವರ ಮನೆಯವರು ಕೂಡ ಹಾಗೆ, ಅವರು ಮತ್ತೆ ವೀವಿಂಗ್ ಕಲ್ತಿರು, ಮಗ್ಗ ಇದು ಮಾಡಿ ಈಗ ಸೀರೆ, ಉಡುಪಿ ಸೀರೆ ನೇಯ್ತಾ ಇದ್ದಾರೆ. ಹಾಗೆ ಅವರಿಗೂ ಒಳ್ಳೆ ಮನೆಯಲ್ಲಿ ಕೂಡ ಚೆನ್ನಾಗಿ ಒಂದು ಆರ್ಟ್ ಆಗಿ ಒಳ್ಳೆ ಇದು ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ. ಇವರು ಭರತ್ ಕುಲಾಲ್ ಅಂತ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಒಂದು ಆಲೂರು ಅಂತ ಊರಿದೆ. ಒಂದು ಕಾಲದಲ್ಲಿ ಅಲ್ಲಿ ಆ ಆಲೂರಲ್ಲಿ ಹೋದರೆ ತುಂಬ ಎಲ್ಲ ಮಡಿಕೆ ಮಾಡುವವರ ಮನೆಗಳಿತ್ತು. ಇವತ್ತು ಬೆರಳೆಣಿಕೆ ಅಂದರೆ ಒಂದು 2 ಅಥವಾ 3 ಜನ ಇದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಊರಿನವರಿಗೆ ಅದು ಒಂಥರ ಕಲೆ ಸಿದ್ಧಿಸಿದಾಗಿತ್ತು. ಇವರು ಭರತ್ ಅಂತ, ಇವ್ರು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಭೂಮಿಯಲ್ಲಿ ಕೂಡ ಸ್ವಲ್ಪ ತರಬೇತಿ ಎಲ್ಲ ಪಡೆದ್ರು ಇವರು. ಮತ್ತು ಅಲ್ಲಿ ಇನ್ನು ಯಾರು ಅಂದ್ರಿಂದ ರಘುರಾಮ್ ಕುಲಾಲ್ ಅಂತ ಅವರು ತುಂಬ ಇದು ಮಾಡಿದರು. ಮತ್ತು ಅಲ್ಲಿ ಜಿನಾನ್ ಅಂತ ಅಲ್ಲಿ ಬಂದಿದ್ರು ಒಂದು ಟೈಮಲ್ಲಿ. ಜಿನಾನ್ ಬಂದು ಆ ಊರಲ್ಲಿ ತುಂಬ ದೊಡ್ಡ ಒಂದು ಕಾರ್ಯಾಗಾರ ಎಲ್ಲ ಮಾಡಿ, ಅಲ್ಲೇ ಒಂದು ಬಟ್ಟಿ ಕೂಡ ಅದನ್ನು ಬೇಯಿಸ್ಲಿಕ್ಕೆ ಅದೆಲ್ಲ ಮಾಡಿ ತುಂಬ ಕೆಲಸ ಮಾಡಿದರು. ಅವ್ರು ಹೋದ್ಮೇಲೆ ಮತ್ತೆ ಅದು ಹಿಂದೆಗೆ ಬಿತ್ತು. ಈಗ ಬರೀ 3 ಜನ ಇದ್ದಾರೆ. ಆದರೆ ಭರತ್ ಇವತ್ತು ಬಂದು ಮತ್ತೆ ಇಷ್ಟೆಲ್ಲ ಈ ಆವೆ ಮಣ್ಣಿನ ಇದನ್ನೆಲ್ಲ ವಸ್ತುಗಳನ್ನು ತಂದಿದ್ದಾರೆ, ಕುಂಬಾರಿಕೆ ಇದನ್ನು. ಅದರಲ್ಲಿ ಕೂಡ ಹೊಸ ವಿನ್ಯಾಸಗಳೆಲ್ಲ ಮಾಡಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆಲೂರಿದ್ದು ಮಡಿಕೆ ಒಂದು ಕಾಲದಲ್ಲಿ ಭಾಳ ಫೇಮಸ್ ಇತ್ತು. ಹಾಗೆ ಅದೇ. ಇನ್ನೊಂದು ಇವರು ಕುಂದಾಪುರದ ಮೇಡಮು ಹೊರಟರು ಈಗ. ಅವರು ಅದೇ ಮಡಿಕೆ ತಗೊಂಡು ಅದಕ್ಕೆ ಆರ್ಟ್ ವರ್ಕ್ ಹೇಗೆ ಮಾಡ್ಬೋದು ಅಂತ. ಯಾಕಂದ್ರೆ ನಮಗೆ ಮಡಿಕೆ ಮಾಡಲಿಕ್ಕೆ ಗೊತ್ತಿಲ್ಲದವರು ಕೂಡ ಈ ಥರ ಒಂದು ಕಲಾಕೃತಿಯನ್ನು ಹೇಗೆ ಮಡಿಕೆಗೆ ಮಾಡೋದಕ್ಕೆ ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಬರೀ ಮಡಿಕೆ ಆದರೆ ಅಡುಗೆ ಆಗ್ತದೆ, ಇದು ಶೋ ಪೀಸ್ ಆಗಿ ಮನೇಲಿ ಅಲಂಕಾರಕ್ಕೆ ಬಳಸ್ಬೋದು ಈ ರೀತಿಯ ಮಾದರಿಗಳನ್ನು. ಅದಕ್ಕೆ ಟ್ರಸ್ಟ್ ಇದರಿಂದ ಉಡುಪಿ ಸಾರಿ ರಿವೈವ್ ಅಂತೇಳಿ ಈ ಅಳಿವಿನಂಚಿಲಿರುವ ನೇಕಾರನ್ನು ಮತ್ತೆ ಪುನಶ್ಚೇತನಗೊಳಿಸಿ ಅದರಿಂದ ತಯಾರಾದ ಸೀರೆಗಳು. ಒಂದು ಕಾಲದಲ್ಲಿ ಉಡುಪಿ ಸೀರೆ ಹೇಳಿದ್ರೆ ಬರೀ ಕೆಲಸವರು ಉಡುವ ಸೀರೆ ಅಂತ ಇತ್ತು. ಇವತ್ತು ಉಡುಪಿ ಸೀರೆಯನ್ನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದರೆ ಮಾತ್ರ ಕೆಲವು ಸೀರೆ ಸಿಗುತ್ತೆ. ಅಲ್ಲಿ ಹಂತಕ್ಕೆ ಬಂದು ನಿಂತಿದೆ. ಅದಕ್ಕೆ ಇವರು ನೇಕಾರರ ಒಂದು ಏನು ಹೇಳ್ತಾರೆ, ಅವರ ಉತ್ಸಾಹ ಕೂಡ ಅದಕ್ಕೆ ಕಾರಣ ಅಂತ ಹೇಳ್ಕೊಂಡು. ಮುಂಚೆ ಅವರು ಬರಲಿಕ್ಕೆ ಫಸ್ಟ್ ಇದಾಗ್ತಿದ್ರು, ತುಂಬ ಅಂಜುತ್ತಿದ್ರು ಹೊರಗೆ ಬಂದು ಈ ಥರ ಪ್ರದರ್ಶನಕ್ಕೆಲ್ಲ ಭಾಗವಹಿಸಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಈಗ ಅವರು ಕೂಡ ಉಟ್ಕೊಳ್ತಾರೆ ಮತ್ತು ಅದ್ರ ಬಗ್ಗೆ ತುಂಬ ಗೌರವಯುತವಾಗಿ ಹೇಳ್ಕೊಳ್ಳೋ ಹಂತಕ್ಕೆ ಬಂದಿದೆ. ಮತ್ತು ಈಗ ಸೀರೆಯ ರೇಟ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದ್ದು, ಅವರಿಗೆ ಸ್ವಲ್ಪ ಅದರಿಂದ ಸಹಕಾರ ಆಗ್ತಾಯಿದೆ. ಅದು ಉಡುಪಿ ಸೀರೆ ಅಂತೇಳಿ ಪ್ರಚಲಿತ ಆಗ್ತದೆ. ಆಗೋದು ಕಿನ್ನಿಗಳಲ್ಲಿ ಆದರೂ ಕೂಡ ಅದರಲ್ಲಿ ಬೇರೆ ಬೇರೆ ಕೌಂಟ್, ಆದಷ್ಟು ಈಗ 60 ಕೌಂಟ್ ಮತ್ತು 80 ಕೌಂಟ್ಸ್ ಇದು ಜಾಸ್ತಿ ಇದೆ. 80, 40 ಕೌಂಟ್. ಮತ್ತು ಅದರಲ್ಲಿ ಬುಟ್ಟ ಅಂತೇಳಿ ಇದೆಲ್ಲ ಹೊಸತ್ತು ಒಂದು ಇದು. ಇವರೆಲ್ಲ ಈಗ ಅದನ್ನು ಕಲ್ತ್ಕೊಂಡಿದ್ದಾರೆ, ಬುಟ್ಟ ಹಾಕೋದು. ಇದು ಕಸೆ ಇದರಲ್ಲಿ ಮಾಡಿದ್ದಾರೆ. ಹಾಂ. ಮತ್ತು ಅದರಲ್ಲಿ ಇನ್ನೂ ಕೂಡ ಇದಕ್ಕೆ ಬೆಲೆ ಇದಾಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಅದನ್ನು ಯಾರು ನೇಯ್ದ್ರಂತ ಅವರ ಬಗ್ಗೆ ಕೂಡ ಈ ಥರ ಒಂದು ಸೈಂಡ್ ಇದೆ ಅಂದರೆ ಒಂದು ಕರೆಕ್ಟ್ ಅದಕ್ಕೊಂದು ವ್ಯಾಲ್ಯೂ ಆ್ಯಡ್ ಅಂತ ಹೇಳ್ತಿರಲ್ಲ, ನೇಯ್ಗೆ ಮಾಡಿದ್ದು ಯಾರಂತ ಗೊತ್ತಿದ್ದಾಗ ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇರುತ್ತೆ. ಇಲ್ಲಾಂದರೆ ಯಾವುದೋ ಮಿಷಿನಲ್ಲಿ ಆಗಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಆಗಿ ಈಗ ಫೇಕ್ ಅಂತೇಳಿ ಮಾರ್ತಾ ಇದ್ದಾರೆ. ಅದು ನಿಜವಾಗಿ ಈ ಥರ ಇದ್ದಾಗ ಅದು ಆ ಫೇಕ್ ಸೀರೆಗಳನ್ನು ಕಮ್ಮಿ ಆಗ್ಬೋದು. ಇದು ಯಾವ ಡೇಟಲ್ಲಿ ತಯಾರಾಗಿದೆ ಮತ್ತು ಯಾರು ತಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಈಗ ನಾವು ಅದರಲ್ಲಿ ಅಳವಡಿಸಲಿಕ್ಕೆ ಪ್ರಾರಂಭ ಆಗಿದೆ. ಹೆಚ್ಚಿನದು ಅವರನ್ನು ಕೂಡ ಮಾತಾಡಿಸ್ಬೋದು ನೀವು. ನೇಯ್ಪರ ನಾನು ಇತ್ತೆ ಟ್ರೈನಿಂಗ್ ತಂದು ಕಲಿಕೆ ಟ್ರಸ್ಟ್ ಅದ ಮಮತರ ಈ 6 ಎಂಕ್ಲಿಗೆ ಒಂದು ಟ್ರೈನಿಂಗ್ ಕೊರ್ತು ಎಂಕ್ಲಿಗೆ ಅಕ್ಲೆ ಕಾಸು ಕೊರ್ದು 2 ವರ್ಷ ಉಂಟ ಎಂಕ್ಲೆ ನಾಯ್ಕ್ ಪ್ರೋತ್ಸಾಹ ಬರೀರ್ ನೇಯ್ಲೆ ಬಂದು ಎಂಕ್ಲೆ ಸುಲಭಂಗ ಒಂದು ಇತ್ತುಂಡು ಇತ್ತನೇ ಇಪ್ಪ ಪಂಡೊಂದು ಪ್ಯೂರ್ ಕಾಟನ್ ಅದೇ ಎಡ್ಡೆ ಹಾಕೊಂಡು ಪಾಡಂದ್ರೆ ಮೇಯ್ಕ್ ಮತ್ತು ಉಂಡೆಕ್ ಒಂದು 60 ಕೌಂಟ್ ಅದ ಸುಜಾತ ಬಂದದ್ದು ಸಾರಿ ಒಕ್ಕ ಒಂದು 60 ಎಕ್ಸ ಸೀರೆ ಬಂದದ್ದು ಒಂದಕ್ಕೆ 60 ಕೌಂಟ್ ಅವು ನೂಲು ಒಂದು ಸೇಮ್ ಒಂದೇ ನೂಲು ಅಂಡ್ ಡಿಸೈನ್ ಒಂದು ಎಕ್ಸ ಒಂದು 60 ಕಲ್ಪನಾ ಒಂದು
ಅಂದಂದು 80గా ఉంటుందా ಮಸ್ತ್ ನೈಸ್ ಸಾಫ್ಟ್ ಬರ್ಕೊಂಡು 40-60గా ఉంటుందా ಅಂತೆ ಒಂಚೂರು ದಪ್ಪ ಬರ್ಕೊಂಡು ಬೊಕ್ಕ ಬುಟ್ಟ ಈ ಬುಟ್ಟ ಬಾಂಡಿಂಗ್ ಎಕ್ಸ್ಟ್ರಾ ಖರ್ಚು ಬರ್ಕೊಂಡು ಒಂದು 60గా ఉంటుందా ಹ್ಯಾಂಡೆ ಫುಲ್ ಹ್ಯಾಂಡ್ ಮೇಂಡೆ ಔಟ್ ಆವಲ್ಲು ಶಾಲ್ ನೋಡಿ ಉಡುಪಿ ಶಾಲ್ ಶಾಲ್ ಅದು ಒಂದು ಸೀರೆ ಶಾಲ್ ಜೊತೆ ಶಾಲ್ ಕಂದಿಸಿ ಒಂದು ಟವಲ್ ಬಾತ್ ಟವಲ್ ಮತ್ತು ಕೈಟೆ ಮಲ್ದಿನ ತುಳುನಾಡು ಅಂತ ಕಲ್ಚರ್ ಹೇಳೋ ಇದರಲ್ಲಿ ಸೇರು ಪಾವು ಕಳಸೆ ಮರಿಗೆ ಇದೆಲ್ಲ ತುಳುವಿನಲ್ಲಿ ಇದಕ್ಕೆ ಅದರದೇ ಆದ ಹೆಸರುಗಳು ಕೂಡ ಇದೆ. ಅದು ಅದರ ಮಾಡುವವರು ಯಾರಿದ್ದಾರೆ ನೋಡುವಾಗ ಒಬ್ಬರೇ ಒಬ್ಬರು ಇದ್ದಾರೆ ಅಂತ ಗೊತ್ತಾಯಿತು. ಪಳ್ಳಿಯಲ್ಲಿ ಅಚ್ಯುತಾಚಾರ್ಯ ಅಂತೇಳಿ ಇವತ್ತಿಗೂ ಅದು ಮಾಡುವ ಕಷ್ಟ ಕೂಡ ನಾವು ನೋಡಿದ್ದು. ಅದು ಎಲ್ಲ ಗಟ್ಟಿಯಾದ ಗಂಟು ಮರ ಅಂತ ಹೇಳ್ತಾರೆ, ಅದನ್ನು ಇಟ್ಕೊಂಡು ಅವರು ಇದು ಕೆತ್ತಿ ಈ ಥರ ಮರಿಗೆಗಳನ್ನು ತಯಾರು ಮಾಡ್ತಿದ್ದಾರೆ. ಅದು ತುಂಬ ಹಳೆಯ ಕಾಲದಿಂದ ಅವರು ಸುಬ್ರಹ್ಮಣ್ಯ ಇಲ್ಲಿ ಯಾವುದು ಸೃಷ್ಟಿ ಆಗ್ತಾಯಿದ್ದಾರೆ ಅಲ್ಲೆಲ್ಲ ಸುಬ್ರಹ್ಮಣ್ಯ ಸೃಷ್ಟಿ ಅಲ್ಲೆಲ್ಲ ಈ ಥರ ಅಂಗಡಿ ನಮಗೆ ಒಂದು ಕಾಲದಲ್ಲಿ ಕಲ್ಪನೆ. ಯಾಕೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಈ ಹಬ್ಬ ಅಥವಾ ಉತ್ಸವ ಅಂತ ಹೇಳ್ತಿಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಸಿಗ್ತಿತ್ತು. ಈ ಪಣಂಬೂರಿದ ಜಾತ್ರೆಯಲ್ಲಿ ತಾಮ್ರದ ಪಾತ್ರೆಗಳೆಲ್ಲ ತಂದು ಮಾರ್ತಾಯಿದ್ರು ಮರಿಗೆ ಇದರಲ್ಲಿ. ಈಗ ಅದೆಲ್ಲ ಹೋಗಿ ಚೈನಿ ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಬರ್ತಾಯಿದೆ. ಅಂಥದ್ರಲ್ಲಿ ಇವತ್ತು ಈ ಒಬ್ಬರೇ ಆ ಒಂದು ನೆನಪು ಮತ್ತು ಈ ಥರ ಕೆಲಸ ಮಾಡೋರು ಒಬ್ಬರು ಸಿಕ್ಕಿದ್ರು ನಮಗೆ, ಅಚ್ಯುತಾಚಾರ್ಯರು ಅಂತ ಹೇಳ್ಕೊಂಡು. ಅವರಲ್ಲಿ ನೋಡುವಾಗ ನೀವು ಈ ಥರ ಎಲ್ಲ ವಸ್ತುಗಳನ್ನು ಉಪ್ಪು ಹಾಕುವ ಮರಿಗೆಯಿಂದ ಹಿಡಿದು ಇದು ಕಳಸಿಗೆ ಇದೆ, ಇದು ಓಡಮರೆಯದು ಸಣ್ಣ ಗಿಫ್ಟ್ ಐಟಮ್ ಥರ ಇವರು ಟ್ರೈ ಮಾಡಿದ್ದಾರೆ. ಅಂದರೆ ಈಗ ಓಡಮರೆ ಬಳಕೆ ಇಲ್ಲ, ಯಾಕಂದ್ರೆ ನಾವು ಗಂಜಿ ಕುಕ್ಕರಲ್ಲಿ ಮಾಡೋ ಕಾರಣ ಎಲ್ಲರೂ ಅದೇ ಈ ಥರ ಅಂದರೆ ಹಾಗಾಗಿ ಸಣ್ಣದು ಮಾಡಿದಕ್ಕೆ ಬೆಲೆ ಜಾಸ್ತಿ ಸಿಗುತ್ತೆ. ಅಂದರೆ ಒಂಥರ ಯಾರು ಇಟ್ಕೊಳ್ಬೋದು, ಶೋಕೇಸಲ್ಲಿ ಇಡ್ಬೋದು ಅನ್ನೋ ಉದ್ದೇಶ, ಅದ್ರ ನೆನಪಿಗೋಸ್ಕರ. ಇದರಿಂದ ಒಂದು ಕತೆ ಇರ್ಬೋದು, ಗಂಜಿ ಈ ಥರ ಬಸಿತ ಇರ್ಬೋದು, ಈ ಥರ ಹೇಳಲಿಕ್ಕೆ. ಆ ಉದ್ದೇಶಕ್ಕೆ ಅವರೆಲ್ಲ ಅದರ ಮಿನಿಯೇಚರ್ ಮಾಡೆಲ್ ಕೂಡ ಮಾಡಿದ್ದಾರೆ. ಸಟಕ್ಗಳಿಗೆ ಯೂಸ್ ಮಾಡ್ಬೋದು, ಇದೆಲ್ಲ ಮಾಡೆಲ್ಗಳು. ಈ ಮರಿಗೆ ಕೂಡ ಈಗ ಉಪಯೋಗ ಆಗಿದೆ. ಒಂದು ಕಾಲದಲ್ಲಿ ಇದು ಈ ಥರ ಎಲ್ಲ ಹಾಕ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಾಯಿದ್ರು ಇದು. ಅದು ಮತ್ತು ಸಂಬಾರ ಮರಿಗೆ ಕೂಡ ಭಾಳ ಫೇಮಸ್, ಅಡುಗೆ ಮನೆಯಲ್ಲಿ ಇದೆಲ್ಲ ಹಾಕಿಡುವಂಥದ್ದು. ಇದೆಲ್ಲ ಈಗ ಆ್ಯಂಟಿಕ್ ಯಾವುದೋ ಮ್ಯೂಸಿಯಮ್ಗಳಲ್ಲಿ ನೋಡುವ ಸಿಗುತ್ತೆ. ಬಟ್ ಇವತ್ತು ಈ ಥರ ಮಾಡೋರು ಇದ್ದಾರೆ ಹೇಳಿದ್ರೆ ನಮಗೆ ಖುಷಿ ಆಯಿತು. ಹಾಗೆ ಅವ್ರನ್ನ ಬರಲೇಬೇಕಂತ ಇದಕ್ಕೆ ನಾವು ಕರೆದಿತ್ತು. ಇದು ಕೂಡ ಹಾಗೆ, ಈ ಒಂದು ಗೃಹ ಪ್ರವೇಶ ಆಗುವಾಗ ಈ ಒಂದು ಇದು ಸುವಸ್ತುಗಳನ್ನು ಕೊಂಡು ಹೋಗೋದಂತ, ಈ ವಸ್ತುಗಳು ಬೇಕೇ ಬೇಕು. ಇದು ಗಂಜಿ ಬಸಿಯೋದಕ್ಕೆ ಇಡ್ಲಿಕ್ಕೆ ಒಂದು ಮುಚ್ಚಳ ಥರ ಮಾಡ್ತಾರೆ, ಅದ್ರಲ್ಲಿ ತುಂಬ ಉಪಯೋಗ ಆಗುತ್ತೆ ಈ ಥರ. ಭತ್ತ ಅದರದ್ದು ಜಳ್ಳು ಮತ್ತು ಇದು ಬೇರೆ ಮಾಡಲಿಕ್ಕೆ ಆರಿಸ್ಲಿಕ್ಕೆ ಅದು ಒಂದು ಇಜ್ಜೆ ಇಲ್ಲಂಟು. ಇದು ಮಗುವಿಗೆ ಅನ್ನವನ್ನು ಪೇಸ್ಟ್ ಮಾಡ್ತಾರಲ್ಲ, ಇದರಲ್ಲಿ ಹಿತ್ತಾಳದ್ದು ಕೂಡ ಇದೆ. ಆದರೆ ಮಣ್ಣು ತುಂಬ ವಿಶೇಷ ಅಂತ ತುಂಬ ಈ ನಮ್ಮ ದೇಶದಿಂದ ಬೇರೆ ವಿದೇಶಕ್ಕೆ ಹೋದವರು, ಅಮೇರಿಕ ಬೇರೆ ದೇಶದವರೆಲ್ಲ ಇದನ್ನು ಇವತ್ತು ಒಂದು ನೆನಪಲ್ಲಿ ಅಲ್ಲಿ ಮಕ್ಕಳಾದಾಗ ಇಟ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಇಲ್ಲಿಯವ್ರು ನಾವು ಬಳಕೆ ಕಮ್ಮಿ ಮಾಡ್ತಿದ್ದೇವೆ, ಆದರೆ ಅಲ್ಲಿ ಇದನ್ನು ಭಾಳ ಚೆಂದ ಟ್ರೆಡಿಷನಲ್ ರೀತಿಯಲ್ಲಿ ಬಳಸ್ತಾರೆ ಇವತ್ತು. ಇದು ಸಣ್ಣ ಸಣ್ಣ ಮರಿಗೆಗಳು, ಉಪ್ಪಿನಕಾಯಿ ಹಾಕ್ಕೊಳ್ಳಿಕ್ಕೆ. ಈಗ ಸ್ಟೀಲ್ ಪಾತ್ರೆ ಬಂದರೆ ಇದು ಉಪಯೋಗ ಕಮ್ಮಿ ಆಗಿದೆ, ಆದರೆ ಇವರು ಇವತ್ತಿಗೂ ಆ ಒಂದು ಕೊಂಡಿ ಅಂತ ಹೇಳ್ತಾರೆ ಕನೆಕ್ಷನ್, ಅವತ್ತಿಂದ ಇವತ್ತಿನ ತನಕ ಮಾಡ್ತಾ ಬಂದಿದ್ದಾರೆ. ಈ ಮರಿಗೆ ಕೂಡ ನಮಗೆಲ್ಲ ಆ್ಯಂಟಿಕ್ ಅಂತ ಸಿಗುತ್ತೆ, ಇದು ಪುಡಿ ಮಾಡಲಿಕ್ಕೆ ಬಲ್ಲೆ ಅಂತ ಹೇಳ್ತಾರೆ, ಸಾರು ಪುಡಿ ಇದೆಲ್ಲ ಮಾಡಿ. ಮತ್ತು ಇಲ್ಲಿ ನೊಗ ಇದ್ರದ್ದೆಲ್ಲ ಸಣ್ಣ ಮಾಡೆಲ್ ಮಾಡಿದ್ದಾರೆ, ಯಾರಿಗಾದರೂ ಗಿಫ್ಟ್ ಥರ. ನೇಗಿಲಿದ್ದು ಕೂಡ ಮಾದರಿ ಇದೆ. ಇದಕ್ಕೆ ಹಲಿಗೆ ಅಂತಿದೆ. ಇದೆಲ್ಲ ದೊಡ್ಡ ಇದರದ್ದು ಸಣ್ಣ ಮಾದರಿ ಕೂಡ ಮಾಡಿದ್ದಾರೆ. ಹಾಗೆ ಇವರು ಕೂಡ ಈ ಒಂದು ಇದಕ್ಕೆ ಬಂದು ತುಂಬ ಚೆನ್ನಾಗಿದೆ ಮಾಡಿ. ಇವತ್ತಿನ ನೋಡಿ ತುಂಬ ಸಂತೋಷ ಆಯ್ತು ನನಗೆ. ಹೌದು, ಹೊಸ ಅನುಭವ. ನಾವು ಸುಮಾರು ಒಂದು 40 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇನ್ನು ವಯಸ್ಸಾಯಿತು, ನಮ್ಮ ಮನೆಗೆ ಹೋಗಲು ಬರೋದಿಲ್ಲ. ಇನ್ನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದು, ಸುಮ್ಮನೆ ಇರುವಾಗ ಸ್ವಲ್ಪ ಕೆಲಸ ಮಾಡೋದು. ಮತ್ತು ಇಲ್ಲಿಯ ವಿಶೇಷತೆ ಹೇಳಿದ್ರೆ, ಬೇರೆ ಕಡೆಗೆ ಕರಕುಶಲ ಪ್ರದರ್ಶನ ಅಂತ ಹೇಳ್ತಾರೆ, ಒಂದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ಅಲ್ಲಿ ಬರಲಿಕ್ಕೆ ಬಿಡ್ತಾರೆ. ಆದರೆ ನಾವೊಂದು ಎಷ್ಟಾದರೂ ಸಣ್ಣ ರೀತಿ ಕಡಿಮೆ ಆದರೂ ಪರವಾಗಿಲ್ಲ, ನಿಜ ತಯಾರಕರನ್ನು ಮಾತ್ರ ಕರೆಯುವ ಒಂದು ಉದ್ದೇಶ. ಇಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ನ ವಸ್ತುವನ್ನು ಬರಲು ಅಂದರೆ ಅದರ ಇದನ್ನು ಅವಾಯ್ಡ್ ಮಾಡಿದೆ. ತುಂಬ ಆದಷ್ಟು ಮರ, ಮಣ್ಣು, ಬೀಳು ಆ ಥರ ನೈಸರ್ಗಿಕ ವಸ್ತುಗಳಿಂದ ತಯಾರು ಮಾಡುವ ವಸ್ತುಗಳು ಮಾತ್ರ ಇಲ್ಲಿ ಇಟ್ಟಿದ್ದೆ ಪ್ರದರ್ಶನಕ್ಕೆ. ಇನ್ನೂ ಸುಮಾರು ಜನ ಇದ್ದಾರೆ. ಅದೊಂದು ಸಣ್ಣ ಸಮಯದಲ್ಲಿ ಈ ಒಂದು ಪ್ರದರ್ಶನ ಆಯಿತು.